ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರಿಂದ 1000 ವರ್ಷದ ಮೇಲ್ಪಟ್ಟ ದೇವಸ್ಥಾನ ಇದು. ಇದಕ್ಕೆ 9 ಊರಿನಲ್ಲಿ 9 ಮಾಗಣೆ ಉಂಟು ಈ ದೇವಿಗೆ. 9 ಮಾಗಣೆಗೆ ಇಲ್ಲಿ ಪ್ರಮುಖಳಾಗಿ ಇಲ್ಲಿ ಉದ್ಭವ ಆಗ್ತಾರೆ. ಯಾವ ರೀತಿಯಲ್ಲಿ ಅಂದರೆ ಇದರಲ್ಲಿ ಇದು ಮುಂಚೆ ಸಮುದ್ರ ಆಗಿತ್ತು. ಸಮುದ್ರದಲ್ಲಿ ಹಾಯಹಡಗ ಬಪ್ಪಬ್ಯಾರಿ ಎಂಬ ಮುಸಲ್ಮಾನ ಮೀನಿನ ವ್ಯಾಪಾರವನ್ನು ಮಾಡಿಕೊಂಡು ಬರುವಾಗ ಇದೇ ಜಾಗದಲ್ಲಿ ಬಂಡೆಕಲ್ಲಿಗೆ ತಾಗಿ ನಿಲ್ತದೆ. ನಿಂತ ಕೂಡಲೇ ಇದು ಮುಂದೆಯೂ ಹೋಗುವುದಿಲ್ಲ, ಹಿಂದೆಯೂ ಬರುವುದಿಲ್ಲ. ಅವನಿಗೆ ಭಯ ಆಗ್ತದೆ, ಹೆದರಿಕೆ ಆಗ್ತದೆ ಅವನಿಗೆ. ಅದೇ ಹೆದರಿಕೆಯಾಗಿ ರಾತ್ರಿಗೆ ಅದೇ ಹಡಗದಲ್ಲಿ ಮಲಗ್ತಾನೆ. ಮಲಗಿ ಮಧ್ಯರಾತ್ರಿ ಆಗುವಾಗ ಇವನಿಗೆ ಅಶರೀರವಾಣಿಯಾಗಿ, ಇದು ನಾನು ಬೇರೆ ಯಾರಲ್ಲ, ನಾನು ಹಿಂದೂ ದೇವತೆ, ಆದ್ದರಿಂದ ಇದಕ್ಕೆ ನನ್ನ ಬಂಡೆಗೆ ತಾಗಿ ನಿಂತದ್ದದು. ಇದಕ್ಕೆ ನಿಜಾಂಶವನ್ನು ತಿಳಿಬೇಕಂತಾದರೆ ನಾನು ಇದನ್ನು ನಿನಗೆ ಅಶರೀರವಾಣಿ ಮೂಲಕ ನಿನಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಇದು ಆನಂತರ ಬೆಳಗಾತ ಎದ್ದು ನೋಡುವಾಗ ಈ ಸಮುದ್ರದ ನೀರು ಎಲ್ಲ ರಕ್ತ ಆಗ್ತದೆ. ಅವನಿಗೆ ಭಯ ಆಯಿತು. ಭಯ ಆದ ಕೂಡಲೇ ಹಿಂದೂ ದೇವತೆ ಅಂತ ಆದರೆ ನಾನು ಈ ಗ್ರಾಮದ ಊರಿಗೆ ಬಿಟ್ಟು ಕೊಡ್ತೇನೆ, ನನ್ನ ಜಾತಿಯ ದೇವರಾದರೆ ಎಲ್ಲಿ ಮಸೀದಿ ಕಟ್ಟುತ್ತೇನೆ ಅಂತೇಳಿ ಬಿಟ್ಟ. ಅಷ್ಟೇ. ಆ ನಂತರ ರಾತ್ರಿ ಮಲಗಿದ. ಪುನಃ ಬೆಳಗಾತಾಗುವಾಗ ಈ ನೀರು ಹಿಂದೆ ಹೋಗ್ತದೆ, ಸಮುದ್ರ ಹಿಂದೆ ಹೋಯಿತು. ಅಲ್ಲಿ ಲಿಂಗ ಉಂಟು, 5 ಲಿಂಗ ಉದ್ಭವ ಆಗಿದೆ. ಈ ಜಾಗದಲ್ಲಿ 5 ಲಿಂಗಗಳು ಉದ್ಭವ ಉಂಟು. ಆದ್ದರಿಂದ ಅದನ್ನು ನಮ್ಮ 9 ಮಾಗಣೆಯವರು ಸೇರಿಕೊಂಡು ಗಣಪತಿ ಒಡಿಪುರ ಅಂತೇಳಿ ನಮಗೆ ಇದರದ್ದು ಮುಖ್ಯಸ್ಥ, ಅವರಿಗೆ ಅಲ್ಲಿ ಹೋಗಿ ಹೇಳ್ತಾರೆ, ಹೀಗೀಗೆ ಆಗಿದೆ, ನನ್ನ ಹಡಗ ನಿಂತು ಹೋಗಿದೆ, ದೇವಿಯ ಅಭಯ ಆಗಿದೆ, ಆದ್ದರಿಂದ ಅದಕ್ಕೆ ಏನಾದರೂ ನೀವು ಇದನ್ನು ಕೊಡಬೇಕು ಅಂಥೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗಾದರೆ ಸರಿ, ಇದು ದೇವಿಯ ಇದಾದರೆ ಇದು 9 ಮಾಗಣೆ ದೇವಿ ದುರ್ಗಾ ಪರಮೇಶ್ವರಿ ಅಂತೇಳಿ ನಿನ್ನ ಇದಕ್ಕೆ ನಾನು ತಾಗಿದ್ದೇನೆ, ಆದ್ದರಿಂದ ನೀನು ಅದಕ್ಕೆ ಭಯ ಮಾಡೋದು ಬೇಡ, ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸುವಂತೆ ಉಡುಪರಿಗೆ ಹೇಳ್ತಾನೆ. ಉಡುಪರು ಅದಕ್ಕೆ ಒಪ್ಪುತ್ತಾರೆ. ಅದೇ ಪ್ರಕಾರ ಆ ನೀರು ಹಿಂದೆ ಹೋಗ್ತದೆ, ಸಮುದ್ರದ ನೀರು ಹಿಂದೆ ಹೋಗಿ ಖಾಲಿ 5 ಲಿಂಗಗಳು ಉದ್ಭವ ಆಗ್ತದೆ. ಪಂಚಲಿಂಗ, ಇಲ್ಲಿ ಇದು ಪಂಚಲಿಂಗೇಶ್ವರ ಅಂತೇಳಿ 5 ಅಕ್ಕ ತಂಗಿಯರ ಲಿಂಗಗಳು ಇಲ್ಲಿ ಉಂಟು ಉದ್ಭವವಾದ ಜಾಗದಲ್ಲಿ. ಒಂದನೆಯದು ಭಗವತಿಯಾಗಿ ಸಸಿಹಿತ್ಲಿನಲ್ಲಿ, 2ನೆಯವರಾಗಿ ಬಪ್ಪನಾಡಿನಲ್ಲಿ, 3ನೆಯವರಾಗಿ ಕಟೀಲಿನಲ್ಲಿ, 4ನೆಯವರಾಗಿ ಇದರ ಮುಣಕೂರಿನಲ್ಲಿ, 5ನೆಯವರಾಗಿ ಚಿತ್ರಾಪುರ, ಪಣಂಬೂರು ಚಿತ್ರಾಪುರ, ಅಲ್ಲಿ ದೇವಿಯರು ಇವರು ಅಕ್ಕ ತಂಗಿಯರು. ಈ ದೇವಿಗೆ ಈ ಡೋಲು ಅಂದರೆ ಭಾಳ ವಿಶೇಷ. ಆದ್ದರಿಂದ ಇಲ್ಲೊಂದು ಅಂದರೆ ಇದಕ್ಕೆ ಇದು ಉಂಟು, 9 ಮಾಗಣಿಯಲ್ಲಿ ಎಷ್ಟು ಆ ಕೊರಗರ ಜಾತಿಯವರು ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದೊಂದು ಡೋಲು ಇರ್ತದೆ. ಆ ಡೋಲನ್ನು ಹಿಡ್ಕೊಂಡು ಜಾತ್ರೆಯ ದಿವಸ, ರಾತ್ರಿ ರಥೋತ್ಸವದ ದಿವಸ ಅವರವರ ಮನೆಯಿಂದ ಆ ಡೋಲು ಬಡಿದುಕೊಂಡು ಅವರವರ ಮನೆಯಿಂದ ಇಲ್ಲಿ ಬರಬೇಕು. ಇಲ್ಲಿ ಬಂದು ಈ ಗದ್ದೆಯಲ್ಲಿ ಅವರು ಕುಣಿಬೇಕು ಬೆಳಗ್ಗಿನವರೆಗೆ, ಉತ್ಸವ ಮುಗಿಯುವವರೆಗೆ. ಆ ನಂತರ ದೇವರು ರಥದಲ್ಲಿ ಕೂತ್ಕೊಂಡು ಒಂದು ಸುತ್ತು ಹಾರಾಟ ಆಗಿ ಇದಕ್ಕೆ ಹೋಗ್ತಾರೆ. ಎಲ್ಲಿಗೆ? ಸ್ನಾನಕ್ಕೆ ಹೋಗ್ತಾರೆ. ಚಂದ್ರಶಾನ್ಭಾಗರ ಕುದುರು ಅಂತೇಳಿ ಉಂಟು. ಇದಕ್ಕೆ ಶಾಂಭವಿ ಹೊಳೆ ದಾಟಿ ಆಚೆ ಬದಿಯಲ್ಲಿ ಅಲ್ಲಿ ಕೆರೆ ಉಂಟು, ಒಂದು ದೊಡ್ಡದು ಕೆರೆ. ಆ ಕೆರೆಯಲ್ಲಿ ಇವರು ಹೋಗಿ ಸ್ನಾನ ಮಾಡಬೇಕು. ಸುರುವಿಗೆ ಸ್ನಾನ ಮಾಡುವುದು ದೇವಿಯರು, ಬಪ್ಪನಾಡಿನ ದೇವಿ ಸ್ನಾನ ಮಾಡ್ತಾರೆ ದೇವರನ್ನು. ಆ ನಂತರ ಭಗವತಿಗಳು ಅವರು ಬಂದವರು ಇದ್ದಾರಲ್ಲ, ಅವರೊಟ್ಟಿಗೆ ಬಂದವರ ಭಗವತಿಗಳು ಕೂಡ ಅವರ ಒಟ್ಟಿಗೆ ಹೋಗಬೇಕು. ಇವರು ದೇವರದ್ದು ಊಟ ಇದಾದ ಕೂಡಲೇ ಭಗವತಿಯರು ಆ ಕೆರೆಯಲ್ಲಿ ಮೀಬೇಕು. ಮಿಂದು ಮತ್ತೆ ಭಟ್ರುಗಳೆಲ್ಲ ಮೀತಾರೆ. ಆ ನಂತರ ಸೀದಾ ಅಲ್ಲಿಂದ ಹೊರಟುಕೊಂಡು ಸಣ್ಣ ರಥವನ್ನುಂಟು, ಅಲ್ಲಿ ಹೊಳೆ ಬದಿಯಲ್ಲಿ ಕೊಂಡೋಗಿ ನಿಲ್ಲಿಸ್ತಾರೆ. ಆ ರಥದಲ್ಲಿ ಕೂತ್ಕೊಂಡು ತೂಟೆದಾರಾಗಿ, ಅಂದರೆ ಬೆಂಕಿ ಆಟ ಆಡಿಕೊಂಡು ಬಪ್ಪನಾಡು ಇದು ಮತ್ತು ಕಾರ್ನಾಡು ಗ್ರಾಮದವರು ಅಂಥೇಳಿ 2 ಪಾರ್ಟಿಯಲ್ಲಿ
ಇದು ತೂಟದಾರ ಹಾಕಿಕೊಂಡು ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಲಾಸ್ಟಿಗೆ ಆ ಭಗವತಿಗಳು ಬಂದು ಆ ದೇವರ ಹೊರಗಿಂದ ನಿಲ್ತಾರೆ. ಅವರಿಗೆ ಒಳಗೆ ಬರುವ ಪ್ರವೇಶ ಇಲ್ಲ. ಯಾರಿಗೆ? ಭಗವತಿಯರಿಗೆ. ಅವರ ಜಾತಿಯಲ್ಲಿ ಜಾತಿಯಿಂದ ಹೋದವರವಲ್ಲ. ಇದು ಸಿಂಹಳ ಕುಡಿದು ಬಿಲ್ಲವ ಸಮಾಜದವರಿಂದ ಸಿಂಹಳ ಕುಡಿದು ಅವರ ಜಾತಿಯಲ್ಲಿ ಹೋದದ್ದು. ಆದ್ದರಿಂದ ಭಗವತಿಯನ್ನು ಬೇರೆ ಇಟ್ಟಿದ್ದಾರೆ. ನಮ್ಮ ಒಟ್ಟಿಗೆ ಬರಲಿಕ್ಕೆ ನಿನಗಿಲ್ಲ ಅಂಥೇಳಿ. ಹಾಗಾದರೆ ಈಗ ಆ ದೇವಿ ಹೇಳ್ತಾರೆ, ಹಾಗಾದರೆ ನಾನು ಇಷ್ಟೋವರೆಗೆ ನಾವು ಒಟ್ಟಿಗೆ ಬಂದು ದೇವಲೋಕದಿಂದ ನಾವು ಇಲ್ಲಿ ಬಂದಿದ್ದೇವೆ, ಆದರೆ ನಮಗೆ ಇಲ್ಲಿ ಏನೂ ಇಲ್ಲ ಅಂತಾದರೆ ಹಾಗಾದರೆ ನನ್ನನ್ನು ಮರೆತು ಬಿಡ್ತೀರಾ ನೀವು? ಇಲ್ಲ, ನಿನ್ನನ್ನು ಮರೆತು ಬಿಡುವುದಿಲ್ಲ. ನಾನು ಯಾವ ಸ್ಥಳದಲ್ಲಿ ಹೋಗಿ ಉದ್ಭವ ಆಗುತ್ತೇನೋ ಆ ಸ್ಥಳದಲ್ಲಿ ಉತ್ಸವ ಆಗುವುದಾದರೆ ನಿನ್ನನ್ನು ಕರೆಯದೆ ನಾನು ಉತ್ಸವ ಮಾಡುವುದಿಲ್ಲ. ವರ್ಷಕ್ಕೆ 2 ಸಲ ನಿನ್ನನ್ನು ಕರೀತೇನೆ ನಾನು. ಒಂದು ಧ್ವಜಾರೋಹಣದ ದಿವಸ ಮಧ್ಯಾಹ್ನ, ಮತ್ತೊಂದು 8ನೇ ದಿವಸ ಬ್ರಹ್ಮರಥೋತ್ಸವ. ಆ ದಿವಸ ರಾತ್ರಿಗೆ ನೀವು ಬಂದು ನನ್ನ ರಥದ ಹಿಂದಿನಿಂದ ಬರಬೇಕು, ಒಂದು ಸುತ್ತು ಬರಬೇಕು. ಹಾಗೆ ಇದು ಇಲ್ಲಿ ದೋಲಂದರೆ ಭಾಳ ವಿಶೇಷ. ಇಲ್ಲಿ ಯಾವ ಒಂದು ಹರಿಕೆ ಕೂಡ ಕೆಲವರು ಹರಿಕೆ ಕೂಡ ಹೇಳ್ತಾರೆ. ಕೆಲವರಿಗೆ ಇದು ಭಯ ಉಂಟು, ಹೆದರಿಕೆ ಆಗ್ತದೆ, ಇಂಥದ್ದೆಲ್ಲ ಇರುವಾಗ ಇಲ್ಲಿ ಸೇವೆ ಮಾಡಿದರೆ ಆ ಭಯ ಭಕ್ತಿಗಳು ಎಲ್ಲ ಬಿಟ್ಟು ಹೋಗ್ತದೆ ಅಂದೇಳಿ ಅದಕ್ಕೆ ಎಲ್ಲಿ ಒಂದು ದೋಲನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಉತ್ಸವ ಮುಗಿದ ನಂತರ ಈ ಕೊರಗರೆಲ್ಲ ಅವರವರ ಸಂಭಾವನೆ ದೇವಸ್ಥಾನದಿಂದ ಸಂಭಾವನೆ ಪಡ್ಕೊಂಡು ಅವರವರ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಇಲ್ಲಿ ಜಾತ್ರೆ ಸಂಪೂರ್ಣ ಆಗುತ್ತದೆ. ಮತ್ತೆ ಮಾತು ಉಂಟಲ್ಲ, ಯಾವ ಕೆಲಸಕ್ಕೂ ಬಾರದಿದ್ದರೆ ಬಪ್ಪನಾಡು ಡೋಲು. ಹೌದು ಹೌದು, ಅದೇ ಅದರ ಬಗ್ಗೆ ಅಂದರೆ ಈ ಶಾಲೆಯಲ್ಲಿ ಇವತ್ತಿಗೂ ಉಂಟದು. ಪಠ್ಯಪುಸ್ತಕದಲ್ಲಿ ಎಲ್ಲ ಇರ್ತದೆ. ಮಾಸ್ಟ್ರುಗಳು ಹೇಳ್ತಾರೆ, ಈ ಹುಡುಗರು ಸರಿಯಾಗಿ ಕಲಿಯದಿದ್ದರೆ ನೀನೇನು ಪ್ರಯೋಜನ ಅಲ್ವಾ, ನೀನು ವರ್ಷ ನೀನು ಫೈಲೇ ಆಗ್ತಿ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹೋಗು ನೀನು ಬಪ್ಪನಾಡಿಗೆ ಹೋಗಿ ದೋಲ್ಗುದ್ದು ಅಂತ ಹೇಳ್ತಾರೆ ಮಾಸ್ಟ್ರನವರು. ಹೌದಾ? ಅಷ್ಟೇ. ಅದಕ್ಕೋಸ್ಕರ ಅದೊಂದು ಗಾದೆ. ಅಂದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಅದಕ್ಕೆ ಫಿಟ್ಟು ಹೋಗು ದೋಲ್ಗುದ್ದು. ಹೌದು, ಅದನ್ನಾದರೂ ಮಾಡಿ ನಿನಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳ್ತಾರೆ.